ಮೆಡಿಟರೇನಿಯನ್ ಪ್ರದೇಶದಲ್ಲಿ ಬೆಳೆಯುತ್ತಿದ್ದ ಅಗಸೆ ಬೆಳೆಯು 5,000 ವರ್ಷಗಳ ಹಿಂದೆ ಭಾರತ ಮತ್ತು ಚೀನಾಕ್ಕೆ ಬಂದಿದೆ. ಹೆಚ್ಚು ಅಗಸೆ ಬೆಳೆಯುವ ದೇಶ ರಷ್ಯಾವಾದರೂ ಹೆಚ್ಚು ಅಗಸೆ ನಾರು ಬಟ್ಟೆ ತಯಾರಿಸುವ ದೇಶವೆನಿಸಿದೆ ಫ್ರಾನ್ಸ್. ಲಿನೇಸಿ ಕುಟುಂಬದ ಇದು ಹೂ ಬಿಡುವ ಸಸ್ಯವಾಗಿದ್ದು, ಇದರ ಬೀಜವು ನೇರ ಆಹಾರವಾಗಿ ಇಲ್ಲವೇ ಲಿನ್ಸೀಡ್ ಎಣ್ಣೆಯಾಗಿ ಬಳಕೆಯಾಗುತ್ತದೆ. ಹಿಂಡಿ, ಗಿಡ, ಜಾನುವಾರು ಮೊದಲಾದ ಪ್ರಾಣಿಗಳ ಆಹಾರವೂ ಆಗಿದೆ. ಕಾಡು ಫ್ಲಾಕ್ಸ್ ಅಗಸೆಯನ್ನು 30,000 ವರ್ಷಗಳ ಹಿಂದೆ ಈಗಿನ ಜಾರ್ಜಿಯಾ ದೇಶ ಪ್ರದೇಶದ ಹಳೆಯ ಕಲ್ಗಾಲದ ಜನರು ನೆಟ್ಟು ಬೆಳೆಸಲು ಆರಂಭಿಸಿದ್ದಾರೆ. ದೊರಗು ಬಟ್ಟೆ ತಯಾರಿಸಿ ಬಳಸಿದ್ದಾರೆ ಎನ್ನುವುದಕ್ಕೆ ಜುಡ್ಜುನ ಗವಿಯಲ್ಲಿ ಸಾಕ್ಷ್ಯ ದೊರೆತಿದೆ. ಇಂದು ಲಿನೆನ್ ನಾರು ಮತ್ತು ಬಟ್ಟೆ ಹೆಚ್ಚು ತಯಾರಿಸುವ ದೇಶ ಮತ್ತು ಟನ್ಗಳಲ್ಲಿ ಉತ್ಪಾದನೆ ಮುಂದಿನಂತಿದೆ. ಫ್ರಾನ್ಸ್ 6,52,680 ಟನ್, ಬೆಲ್ಜಿಯಂ 77,910 ಟನ್, ಬೆಲಾರಸ್ 47,626 ಟನ್, ರಷ್ಯಾ 29,103 ಟನ್, ಚೀನಾ 29,035 ಟನ್. ಒಟ್ಟು ಜಾಗತಿಕ ಉತ್ಪಾದನೆ 8,75,995 ಟನ್ ಇದೆ. Volkswagen Mangalore, Airport Road, Yeyadi, Mangalore. Volkswagen.